ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ದಾರ್ಶನಿಕ ಕವಿ ಸಂತ ಶ್ರೇಷ್ಠ ಶ್ರೀ ಕನಕದಾಸ ಜಯಂತಿ ದಿನಾಚರಣೆಯು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಕನಕದಾಸರ ಭಾವಚಿತ್ರದ ಸಂಸ್ಮರಣಾ ದೀಪ ಪ್ರಜ್ವಲಿಸಿದರು. ಬಳಿಕ ಮಾತನಾಡಿದ ಅವರು, ಕನಕದಾಸರು ಕರ್ನಾಟಕದ ಭಕ್ತಿ ಸಾಹಿತ್ಯ ಪರಂಪರೆಯ ಮಾಣಿಕ್ಯ. ಅವರ ಅಪ್ರತಿಮ ಭಕ್ತಿ ಮತ್ತು ಸಮಾಜ ಸೇವೆ ಜನರಿಗೆ ನೆಮ್ಮದಿಯ ಬದುಕನ್ನು ಕೊಡುತ್ತಿತ್ತು ಎಂದರು. ಕನಕದಾಸರ ಜಯಂತಿ ನಮಗೆ ಅತ್ಯಂತ ಮಹತ್ವದ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ. ಈ ಒಂದು ದಾಸ ಶ್ರೇಷ್ಠರಾದ ಕನಕದಾಸರು ನಮ್ಮ ಕರ್ನಾಟಕದ ಭಕ್ತಿ ಸಾಹಿತ್ಯ ಪರಂಪರೆಯ ಒಂದು ಪ್ರಮುಖ ಒಂದು ಮಾಣಿಕ್ಯ ಅಂತ ನಾವು ಹೇಳ್ಬೋದು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರ್ ಅವರು ಮಾತನಾಡಿ, ಪ್ರಸ್ತುತ ರಾಜ ಪರಕೀಯ ಪರಂಪರೆಯ ಬಳಿಕ ಪ್ರಜಾ ಪರಂಪರೆಯಲ್ಲಿರುವ ಸಂದರ್ಭದಲ್ಲಿ ದೇಶ ಮತ್ತೊಮ್ಮೆ ರಾಜ ಪರಂಪರೆಯತ್ತ ಹೋಗಬೇಕೆಂದು ಇಂತಹ ಜಯಂತಿಗಳ ಮೂಲಕ ಸಂದೇಶ ಕೊಡುವ ಕೆಲಸ ಆಗ್ತಿದೆ ಎಂದರು. ಈಗ ನಾವೆಲ್ಲ ಪ್ರಜಾ ಪರಂಪರೆಯಲ್ಲಿ ಇದ್ದೇವೆ. ಈ ಮೂರು ಪರಂಪರೆಯನ್ನು ಕಂಡಾಗ ಈ ದೇಶ ಮತ್ತೊಮ್ಮೆ ರಾಜ ಪರಂಪರೆಯ ಅತ್ತ ಹೋಗಬೇಕು ಎನ್ನುವಂಥದ್ದು ಬಹುಶಃ ಇಂತಹ ಜಯಂತಿಗಳ ಮುಖಾಂತರ ಒಂದಷ್ಟು ಸಂದೇಶ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಕೂಡ ಈ ದೇಶಕ್ಕೆ ಮನುಷ್ಯ ಕುಲಕ್ಕೆ ಸಂಸ್ಕಾರ ಕೊಟ್ಟಂತ ಒಂದಷ್ಟು ವ್ಯಕ್ತಿಗಳನ್ನು ಸ್ಮರಣೆ ಮಾಡಬೇಕೆನ್ನುವಂಥದ್ದು ಬಹುಶಃ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರ ಇವತ್ತು ಒಂದಷ್ಟು ಜಯಂತಿಗಳನ್ನು ಆಚರಣೆ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ಆ ಸಮಾಜಕ್ಕಾಗಿ ದೇಶಕ್ಕಾಗಿ ಬದುಕಿದಂಥ ವ್ಯಕ್ತಿಗಳ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸ ಇವತ್ತು ನಮ್ಮಲ್ಲಿ ಕನಕದಾಸ ಜಯಂತಿ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜೀವಂತರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ತಹಶೀಲ್ದಾರ್ ರಮೇಶ್ ಬಾಬು, ಉಪ ತಹಶೀಲ್ದಾರ್ ಸುಲೋಚನಾ, ಶಶಿಕಲಾ, ಕಂದಾಯ ನಿರೀಕ್ಷಕ ದಯಾನಂದ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.